ಪಂಚಾಯತ್ ಅಧಿಕಾರದ ಗದ್ದುಗೆಯ ನಿರೀಕ್ಷೆಯಲ್ಲಿ ಎಸ್ಡಿಪಿಐ. ಮಂಜೇಶ್ವರದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ. ರಾಜ್ಯದ ತುತ್ತತುದಿಯಲ್ಲಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ಡಿಪಿಐಗೆ ಬಾಹುಲ್ಯವಿರುವ ಹಿನ್ನೆಲೆಯಲ್ಲಿ ಪಂಚಾಯತಿನ ಆಡಳಿತ ಲಕ್ಷ್ಯದ ಉದ್ದೇಶದೊಂದಿಗೆ ಎಸ್ಡಿಪಿಐ ತನ್ನ ಚುನಾವಣಾ ಪ್ರಣಾಳಿಕೆಯ ಪತ್ರವನ್ನು ಬಿಡುಗಡೆಗೊಳಿಸಿತು. ಪಕ್ಷದ ಜಿಲ್ಲಾ ಕಮಿಟಿ ಸದಸ್ಯ ಹಾಗೂ ಪಂಚಾಯತ್ ಚುನಾವಣೆಯ ಉಸ್ತುವಾರಿ ಇರುವ ಅಶ್ರಫ್ ಬಡಾಜೆ ಪಕ್ಷದ ಚುನಾವಣಾ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಳಿಸಿದರು. ಸನ್ನಿಹಿತವಾಗಿರುವ ಕೇರಳ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಎಸ್ಡಿಪಿಐ ಒಟ್ಟು 7 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಾಗಿ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಬಾಕಿ ಉಳಿದ ವಾರ್ಡ್ಗಳಲ್ಲಿ ಜನಪ್ರಿಯ ಸ್ವತಂತ್ರ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವ ಮೂಲಕ ಪಂಚಾಯತಿನ ಅಧಿಕಾರದ ಗದ್ದುಗೆಗೇರಲು ಅಗತ್ಯ ಬಲವನ್ನು ತನ್ನದಾಗಿಸುವ ತಯಾರಿಯಲ್ಲಿ ಎಸ್ಡಿಪಿಐ ತೊಡಗಿಸಿಕೊಂಡಿರುವುದಾಗಿ ಅವರು ಹೇಳಿದರು. ಈ ಸಲದ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮುಕ್ತ ನಾಡಿನ ಅಭಿವೃದ್ಧಿಗಾಗಿ ಪ್ರಾಧಾನ್ಯ ನೀಡುವ ಹೋರಾಟವಾಗಲಿದ್ದು, ಮತದಾರರ ವಿಶ್ವಾಸ ತನ್ನ ಗೆಲುವಿನ ಶಕ್ತಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಈ ಸಲ 2025-2030 ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಂಜೇಶ್ವರ ಪಂಚಾಯತಿನಲ್ಲಿ ನಮ್ಮ ಸ್ಥಾನಾರ್ಥಿಗಳು ಅದರ ಹಾಗೆ ನಾವು ಬೆಂಬಲಿಸುವ ಸ್ವತಂತ್ರ ಸ್ಥಾನಾರ್ಥಿಗಳೆಲ್ಲರೂ ಸೇರಿ 15 ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸುತ್ತೇವೆ. ಆ ಥರನೇ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಮಂಜೇಶ್ವರ ಪಂಚಾಯತಿನ ಒಳಗಿರುವ ಬ್ಲಾಕ್ ಪಂಚಾಯತಿನ 3 ಬ್ಲಾಕ್ ಪಂಚಾಯತಿಯಲ್ಲೂ ನಾವು ಸ್ಥಾನಾರ್ಥಿಗಳನ್ನು ಇಟ್ಟಿದ್ದೇವೆ. ಖಂಡಿತವಾಗಿಯೂ ಈ ಸಲ 2025-30 ಕಾಲಾವಧಿಯಲ್ಲಿ ನಾವು ಖಂಡಿತವಾಗಿಯೂ ಈ ಸಲ ಎಸ್ಡಿಪಿಐಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಭರಣ ಸಿಗುತ್ತದೆ ಎಂಬುದಕ್ಕೆ ಯಾವುದೇ ಸಂಶಯ ಇಲ್ಲ. ಬಳಿಕ ಚುನಾವಣಾ ಕಣದಲ್ಲಿರುವ ಶರೀಫ್ ಪಾವೂರ್ ಅವರು ಮಾತಾಡಿ, ಈ ಸಲದ ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ನೀಡಿದ್ದನ್ನು ಮಾಡಿ ತೋರಿಸುವುದಾಗಿ ഭരവസ നീടുവ ജೊತೆಯಾಗಿ മതദാരರ ಬೆಂಬಲ യാചിಸಿದರು. എനിക്ക് നിങ്ങളോട് അഭ്യർത്ഥിക്കുവാനുള്ളത്, നിങ്ങളുടെ വിലയേറിയ വോട്ടുകൾ എസ്ഡിപിയുടെ സ്ഥാനാർത്ഥികൾക്ക് നൽകിക്കൊണ്ട് ഒരു വികസനത്തിന് വേണ്ടി ഈ പഞ്ചായത്തിൻ്റെ ഭരണം എസ്ഡിപിയിലേക്ക് നിങ്ങൾ നൽകണം എന്നാണ് നിങ്ങളോട് അഭ്യർത്ഥിക്കുവാനുള്ളത്. നമുക്കറിയാം 7ഓളം പാർട്ടിയുടെ സ്ഥാനാർത്ഥികളും അതോടൊപ്പം നാട്ടുകാരുടെ സപ്പോർട്ടോടു കൂടിയും ഇതര പാർട്ടികളൊക്കെ സപ്പോർട്ട് ചെയ്യുന്ന 8ഓളം സ്ഥാനാർത്ഥികൾ നമ്മുടെ മഞ്ചേശ്വരം പഞ്ചായത്തിൽ നിർത്തിയിട്ടുണ്ട്. ഏകദേശം 15 സ്ഥാനാർത്ഥികളാണ് നമ്മൾ നിർത്തിയിട്ടുള്ളത്. ഈ 15 കാൻഡിഡേറ്റിനെയും നിങ്ങൾ വിജയിപ്പിച്ചുകൊണ്ട് മഞ്ചേശ്വരം ഗ്രാമപഞ്ചായത്തിൻ്റെ അധികാരം എസ്ഡിപിയിലേക്ക് ഏൽപ്പിക്കണമെന്ന് അഭ്യർത്ഥിക്കുന്നതോടൊപ്പം നിങ്ങളോട് പറയുവാനുള്ളത്, തീർച്ചയായിട്ടും നമ്മൾ വളരെ കൃത്യമായി മഞ്ചേശ്വരത്തിൻ്റെ ആവശ്യകതകളെ തിരിച്ചറിഞ്ഞുകൊണ്ട് കഴിഞ്ഞ ഒരുപാട് വർഷമായി വികസന മുരടിപ്പാണ് ഇവിടെ നടന്നുകൊണ്ടിരിക്കുന്നത്. അതുകൊണ്ട് നിങ്ങൾ എസ്ഡിപിയിലേക്ക് അധികാരം നൽകണമെന്ന് ಅಭ್ಯರ್ಥಿക്കുകയാണ്. ಅದೇ ರೀತಿ ಪಕ್ಷದ ವತಿಯಿಂದ ಚುನಾವಣಾ ಕಣದಲ್ಲಿರುವ ಜಯಕುಮಾರ್ ಬಿಡಿ ಅವರು ಮಾತನಾಡಿ, ಈ ಸಲದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ನಾಡಿನ ಜನತೆ ಬದಲಾವಣೆಯನ್ನು ಬಯಸುತ್ತಿದ್ದಾರೆ. ಅದು ಈ ಸಲ ಎಸ್ಡಿಪಿಐ ಸಾಧಿಸಿಕೊಡಲಿದೆ. ಭ್ರಷ್ಟಾಚಾರ ಮುಕ್ತ ಉದ್ದೇಶದೊಂದಿಗೆ ಈ ಸಲ ಎಸ್ಡಿಪಿಐ ಅಧಿಕಾರಕ್ಕೆ ಏರಲಿರುವುದಾಗಿ ಭರವಸೆ ನೀಡಿದರು. നാട്ടുകാരെ, ബഹുമാനപ്പെട്ട ജനാധിപത്യ വിശ്വാസികളെ, വോട്ടർമാരെ, ഈ വരുന്ന ത്രിതല പഞ്ചായത്ത് തിരഞ്ഞെടുപ്പിൽ ഒരു പുതിയ വികസനത്തിൻ്റെ മുഖം തുറന്നുകൊണ്ട് ഏറ്റവും കരുത്തുറ്റ ഒരു പ്രസ്ഥാനമായ എസ്ഡിപിഐ വലിയ 10-15ഓളം സ്ഥാനാർത്ഥികളും ബ്ലോക്ക് പഞ്ചായത്ത്, ജില്ലാ പഞ്ചായത്ത്, വാർഡ് തലത്തിലുള്ള മത്സരങ്ങൾ നടന്നുകൊണ്ടിരിക്കുകയാണ്. ആ വികസനത്തിന് നിങ്ങളുടെ എല്ലാം കരുത്തേകി പുതിയൊരു വികസനത്തിന് പുതിയ വഴിത്തിരിവാകണമെന്ന് അപേക്ഷിക്കുന്നു. ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸ್ಮಾರ್ಟ್ ಅಂಗನವಾಡಿಗಳು ಸ್ಥಾಪಿಸಲಾಗುವುದು, ಆರೋಗ್ಯ ಸೇವೆಗಳನ್ನು ಮೇಲ್ದರ್ಜೆಗೇರಿಸುವುದು, ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಾಲೆಗಳನ್ನು ಸುಧಾರಿಸುವುದು, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಜಾರಿಗೆ ತರುವುದು, ಸುರಕ್ಷಿತ ಕುಡಿಯುವ ನೀರನ್ನು ಖಾತ್ರಿಪಡಿಸುವುದು, 100% ಬೀದಿ ದೀಪಗಳ ನಿರ್ವಹಣೆಯೊಂದಿಗೆ ನವೀಕರಿಸುವುದು, ಪಂಚಾಯತ್ ಕೆಳಗಡೆ PSC ತರಬೇತಿ ಕೇಂದ್ರ ಸ್ಥಾಪಿಸುವುದು, ಕ್ರೀಡೆ ಮತ್ತು ಮನರಂಜನೆ ಅಭಿವೃದ್ಧಿ, ತಲಪಾಡಿ ಗಡಿಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ, ಕೃಷಿಗೆ ಬೆಂಬಲ, ಮೀನುಗಾರಿಕೆ ವಲಯಕ್ಕೆ ಬೆಂಬಲ, ಕಡಲ ತೀರ ಪ್ರದೇಶ ಬೀಚ್ ಏರಿಯಾ ಅಭಿವೃದ್ಧಿಗೊಳಿಸುವುದು, ಮಂಜೇಶ್ವರ ಬೀಚ್ ರಸ್ತೆ ನವೀಕರಣೆ, ಬೀಚ್ ಉತ್ಸವಗಳನ್ನು ಆಯೋಜಿಸುವುದು, ಪಂಚಾಯತ್ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವುದು, ಹೈನುಗಾರಿಕೆ ಗ್ರಾಮ ಯೋಜನೆಯನ್ನು ಬಲಪಡಿಸುವುದು, ಬೀದಿ ನಾಯಿಗಳ ಹಾಗೂ ಹಂದಿಗಳ ಕಾಟಕ್ಕೆ ಕಡಿವಾಣ ರೀತಿಯ ಯೋಜನೆಗಳನ್ನು ಹಮ್ಮಿಕೊಳ್ಳುವುದಾಗಿ ಅವರು ಭರವಸೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ, ಅಭ್ಯರ್ಥಿಗಳಾದ ಜಯಕುಮಾರ್ ಬಿಡಿ, ಶರೀಫ್ ಪಾವೂರು, ಯಾಕೂಬ್ ಕಜೆ, ಆರಿಸ್ ಉದ್ಯಾವರ, ಶಬ್ನಾಜ್, ಸಫ್ರೀನಾ ಕೆಎಂ, ಮರಿಯಮ್ಮ ಹಾಗೂ ರಜಿಯಾ ಬಾನು ಪಾಲ್ಗೊಂಡರು.